ಪುತ್ತೂರು ಬಿಜೆಪಿ ಮುಖಂಡನ ಮಗನೋರ್ವ ಮದುವೆ ಆಗುವುದಾಗಿ ನಂಬಿಸಿ ಯುವತಿಯ ಮೇಲೆ ಅತ್ಯಾಚಾರವೆಸಗಿದ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿ ಸಂತ್ರಸ್ತೆ ಮನೆಗೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷ ಕೆಪಿ ನಂಜುಂಡಿ ಭೇಟಿ ನೀಡಿದರು. ಕೆಪಿ ನಂಜುಂಡಿ ಜೊತೆ ಆಗಮಿಸಿದ ವಿಶ್ವಕರ್ಮ ಸಮಾಜದ ಕಲಬುರಗಿ ಮೂರು ಜಾವದೀಶ್ವರ ಮಠ ಶ್ರೀ ಪ್ರಣವ ನಿರಂಜನ ಸ್ವಾಮೀಜಿ, ಕೊಪ್ಪಳದ ಸರಸ್ವತಿ ಅಮ್ಮನವರ ಆಸ್ಥಾನ ಶ್ರೀ ಗಣೇಶ್ವರ ಮಹಾಸ್ವಾಮೀಜಿ, ದೊಡ್ಡೇಂದ್ರ ಸ್ವಾಮೀಜಿ ಯುವತಿ ಹಾಗೂ ಮಗುವನ್ನು ಆಶೀರ್ವದಿಸಿದರು. ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಕೆಪಿ ನಂಜುಂಡಿ, ಪ್ರಕರಣದ ಬಗ್ಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮನೆಗೆ ಹೋಗಿ ಈಗ ಚರ್ಚೆ ಮಾಡ್ತೇನೆ. ಅವರು ಈ ಪ್ರಕರಣದಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸಿ ರಾಜಿ ಮಾಡಿಕೊಡಲಿ ಎಂಬುದು ನನ್ನ ಮನವಿ. ಆರೋಪಿ ಕೃಷ್ಣ ಜೇರಾವ್ ಕುಟುಂಬದ ಜೊತೆ ಮಾತನಾಡಲು ಅವಕಾಶ ಮಾಡಿಕೊಡುವಂತೆ ಅವರಲ್ಲಿ ಕೇಳಿಕೊಳ್ತೇನೆ. ಸಂತ್ರಸ್ತೆ ಹಾಗೂ ಕೃಷ್ಣ ಜೇರಾವ್ ಇಬ್ಬರಿಂದಲೂ ತಪ್ಪು ನಡೆದಿದೆ. ಸಮಸ್ಯೆಯನ್ನ ದೊಡ್ಡದು ಮಾಡೋದು ಬೇಡ. ಜೈಲುವಾಸದಿಂದ ಜೀವನ ಹಾಳಾಗಬಹುದು. ಬಿಜೆಪಿಯಿಂದಲೂ ಆರೋಪಿಯ ತಂದೆಗೆ ನೋಟಿಸ್ ಅನ್ನು ನೀಡಿದ್ದೇವೆ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭ ವಿಶ್ವಕರ್ಮ ಮಠದ ದೊಡ್ಡೇಂದ್ರ ಸ್ವಾಮಿಗಳು ಮಾತನಾಡಿ, ಇದು ವಿಶ್ವಕರ್ಮ ಸಮಾಜದಲ್ಲಿ ಆಗಿರುವಂತಹ ಸಮಸ್ಯೆ ಆಗಿರುವುದರಿಂದ ನಾವು ಗುಲ್ಬರ್ಗದಿಂದ ಇಲ್ಲಿಗೆ ಆಗಮಿಸಿದ್ದೇವೆ. ಈ ಕುಟುಂಬದ ಜೊತೆ ನಾವಿದ್ದೇವೆ. ಹುಟ್ಟಿದ ಮಗುವಿಗೆ ನ್ಯಾಯ ಸಿಗಬೇಕು. ಕಳೆದುಕೊಂಡಿರುವ ಅನ್ಯೋನ್ಯತೆಯನ್ನ ಆ ಯುವಕ ಮತ್ತು ಯುವತಿ ಮುಂದಿನ ಜೀವನದಲ್ಲಿ ಕಾಣುವಂತಾಗಲಿ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಫಲಿತಾಂಶ ಒಂದು ಮಗುವಾಗಿದೆ. ಈಗ ಆರೋಪಗಳು ಇಂಥ ಸಂದರ್ಭದಲ್ಲಿ ಹುಡುಗನ ಮೇಲೂ 1000 ಬರ್ತದೆ, ಹುಡುಗಿ ಮೇಲೂ 1000 ಬರ್ತದೆ. 9ನೇ ಕ್ಲಾಸಿಂದ ಅವರು ಪ್ರೀತಿಸಿದ್ದಾರೆ. ನಡೀಬಾರ್ದು, ನಡೆದೋಗಿದೆ. ಅದನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದಕ್ಕೆ ಇವತ್ತು ನಾನು ಕಲ್ಲಡ್ಕ ಪ್ರಭಾಕರ್ ಭಟ್ರ ಹತ್ರ ನಾನು ಮಾತಾಡೋಕ್ಕೆ ಹೊರಡ್ತಾ ಇರೋ ಉದ್ದೇಶನೇ ಆ ಕುಟುಂಬದ ಜೊತೆ ಮಾತಾಡುವಂಥ ಒಂದು ಅವಕಾಶ ನನಗೆ ಮಾಡಿಕೊಡ್ಲಿ. ಮತ್ತು ಅವರು ಕೂಡ ಇದು ಮಧ್ಯಸ್ಥಿಕೆ ವಹಿಸಿ ಏನಾದ್ರೂ ಇದನ್ನು ರಾಜಿ ಮಾಡಿ ಪೂರ್ಣವಾಗಿ ಜೀವನ ನಡೆಸುವಂಥ ನಿಟ್ಟಿನಲ್ಲಿ ಆಗಲಿ ಅಂತಲೇ ನಮ್ಮದೆಲ್ಲ. ಅವ್ರ ತಂದೆ ತಾಯಿಗಳಿಗೆ ಮತ್ತೊಂದು ಸಾರಿ ಮನವಿ ಮಾಡ್ತೇನೆ. ಇದರಿಂದ ಸಾಧಿಸೋದು ಏನೂ ಇಲ್ಲ. ಬದುಕು ಕಷ್ಟ ಆಗಿಬಿಡ್ತದೆ. ಯಾವ ಕಾರಣಕ್ಕೂ ನ್ಯಾಯಾಂಗ ತನ್ನದೇ ಆದ ರೀತಿಯಲ್ಲಿ ಕೆಲಸ ಏನಾದರೂ ಮಾಡಿ ಏನಾದರೂ ಪ್ರಾರಂಭ ಆದರೆ ತುಂಬ ವರ್ಷಗಳ ಕಾಲ ಹುಡುಗ ಸೆರೆಮನೆ ವಾಸ ಅನುಭವಿಸ್ಬೇಕಾಗತ್ತೆ. ಇದೆಲ್ಲವೂ ಬೇಡ. ಏನು ನಡೆದಿದೆ ಅದೆಲ್ಲ ಮರೆತು ಎಲ್ಲೋ ಒಂದು ಕಡೆ ನಮಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ನಾನೇ ಬಂದು ಮಾತಾಡ್ತೀನಿ. ಯಾರ ಮುಖಾಂತರ ಆದರೂ ಮಾತಾಡ್ತೀನಿ. ನಾನು ಕಾಯ್ತಾ ಇದ್ದೀನಿ. ಕಾನೂನು ಥರ ಹೋಗುತ್ತೆ. ನನಗೆ ಅದ್ರ ಮೇಲೆ ವಿಶ್ವಾಸ ಇದೆ. ಆದರೆ ಇದ್ರ ಮೇಲೆ ಅದಕ್ಕಿಂತ ಹೆಚ್ಚು ವಿಶ್ವಾಸ ಇದೆ ಅವ್ರ ತಂದೆ ತಾಯಿಗಳ ಮೇಲೆ. ಮಗನ ಭವಿಷ್ಯವನ್ನು ಮಕ್ಕಳು ನೋಡಿ ನೀವು ನೋಡಿದ್ದೀರ ಮಗು ಎಷ್ಟು ಮುದ್ದಾಗಿದೆ. ಒಂದು ಸಾರಿ ತಂದೆ ತಾಯಿಗಳು ಮತ್ತು ಆ ಹುಡುಗ ಆ ಮಗುನ ನೋಡಿದ್ರೆ ನಿಜವಾಗ್ಲೂ ಅವ್ರ ಮನಸ್ಸು ಬದಲಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಪ್ರಯತ್ನ ಮಾಡಲಿ ಅಂತ ನಾನು ಭಾವಿಸ್ತೀನಿ ಸರ್. ಇದು ಮಂಗಳೂರು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ನಾವು ಬಂದಿರೋದು ಗುಲ್ಬರ್ಗದಿಂದ. ಇದು ಒಂದು ವಿಶ್ವಕರ್ಮ ಸಮಾಜದಲ್ಲಿ ಆಗಿರುವಂಥ ಇದು ಘಟನೆ ಇರುವುದರಿಂದ ಸಮಾಜ ಅವ್ರ ಜೊತೆಗೆ ಇದೆ ಅನ್ನೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರೇ ಅವರು ಸಾಕ್ಷಿ. ಈಗ ಅವರು ನಿಂತಿದ್ದಾರೆ. ಆಮೇಲೆ ಎಲ್ಲ ಮುಖಂಡರುಗಳು ಕೂಡ ಬಂದಿದ್ದಾರೆ. ಇವತ್ತು ಇದು ಸರಿಯಾಗಬೇಕು, ಆ ಮಗುವಿಗೆ ಹುಟ್ಟಿರ್ತಕ್ಕಂಥ ಮಗುವಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಮಾಜದ ಜೊತೆಗೆ ಸ್ವಾಮೀಜಿಗಳು ಕೂಡ ನಾವು ಕೂಡ ಅವ್ರ ಜೊತೆಗೆ ಕುಟುಂಬದ ಜೊತೆಗಿದ್ದೀವಿ. ಮತ್ತು ಆದಷ್ಟು ಇದು ಯಾವ ರೀತಿ ಸರಿ ಹೋಗಬೇಕು ಅಂತಂದರೆ ಎರಡೂ ಕುಟುಂಬಗಳು ಒಂದಾಗುವ ಮುಖಾಂತರ ಮತ್ತು ಇಬ್ಬರು ಏನು ಅನ್ಯೋನ್ಯತೆಯಿಂದ ಅವರು ಹಿಂದೆ ಉಳ್ಕೊಂಡಿದ್ರು ಆ ಅನ್ಯೋನ್ಯತೆಯನ್ನು ಆ ಹುಡುಗ ಹುಡುಗಿ ಮುಂದಿನ ಜೀವನದಲ್ಲಿ ಕಾಣಲಿ ಅಂತೇಳಿ ನಾವು ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ.